ಶ್ರೀ ಗೋಕರ್ಣನಾಥ ದೇವಸ್ಥಾನದ ನಿರಟ್ಟು ದಿವನ್ನ ಮಂಗಳೂರು ದಸರಾ ಉದೀಪನಗೂ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಬರ್ಪೇರಿಂದು ಗೋಕರ್ಣನಾಥ ದೇವಸ್ಥಾನದ ಅಭಿವೃದ್ಧಿದ ಸಾರಥಿ ಮಾಜಿ ಕೇಂದ್ರ ಮಂತ್ರಿ ಬಿ. ಜನಾರ್ದನ ಪೂಜಾರಿ ಪಂತೇರು. ಮಾಜಿ ಕೇಂದ್ರ ಮಂತ್ರಿ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಅಭಿವೃದ್ಧಿದ ಸಾರಥಿ ಬಿ. ಜನಾರ್ದನ ಪೂಜಾರಿ ಐತರ ಕುದ್ರೋಳಿ ದೇವಸ್ಥಾನಡು ಸುದ್ದಿಕೂಟೋಡು ಪಾತಿರ್ದು ಈ ಸರ್ತಿ ಮಂಗಳೂರು ದಸರಾನು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಉದೀಪನ ಮಲ್ಪೇರು ಶನಿವಾರ ಅರೆಗ್ ಫೋನ್ ಮಲ್ಪನಾಗ ಒತ್ತೊಂದೇರು ಒಪ್ಪಿಗೆ ಕೊಡ್ತೇರು ಗುರುಕುಲ ಎಂದು ತನ್ನೊಟ್ಟು ಕುಮಾರಸ್ವಾಮಿ ಫೋನ್ ಉಡು ಪಾತಿರ್ದೇರು ಅರನ ಅಮ್ಮೇರು ದೇವೇಗೌಡರ್ಲ ಅಂಚನೆ ಪಾತಿರಂದಿತ್ತೇರು ಅಮ್ಮೇರ್ನ ಗುಣ ಮಗಕ್ಕೆ ಬೈದು ನಿಂದು ಪೂಜಾರಿಯರು ಪಂಡೇರು ಕುಡ್ಲ ದಸರಾ ಉದೀಪನಗೂ ದೇವೇಗೌಡರು ಬತ್ತಂಡಲ ಸಂತೋಷ ರಾಹುಲ್ ಗಾಂಧಿಯರಿನ ಲೆಪ್ಪುನ ಬಗೆಟ್ ಆಲೋಚನೆ ಮಲ್ತದು ಜೀಂದು ಜನಾರ್ದನ ಪೂಜಾರಿಯರು ಸುದ್ದಿಗಾರರನ್ನ ಪ್ರಶ್ನೆಗಳಿಗೆ ಜವಾಬ್ ಕೊರದು ಪಾತೇರಿಯರು. ಕುಮಾರಸ್ವಾಮಿ ಅವರು ನನಗೆ ಫೋನ್ ಮಾಡಿದರು. ನಾನು ಮಂಗಳೂರು ದಸರಕ್ಕೆ ಬರ್ತಾ ಇದ್ದೇನೆ, ನಿಮ್ಮ ಕೋಶಾಧಿಕಾರಿ ಪದ್ಮರಾಜರವರು ಇಲ್ಲೇ ಇದ್ದಾರೆ, ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿ ಇಲ್ಲಿಗೆ ಉದ್ಘಾಟನೆ ಮಾಡಬೇಕು ಅಂತ ಮಾಡಲಿಕ್ಕೆ ಹೋಗಿದ್ದಾರೆ. ಇವರ ಒಟ್ಟಿಗೆ ಮುಖ್ಯಮಂತ್ರಿಯವರ ಬಲಕೈ ಭೋಜೇಗೌಡರು ಕೂಡ ಇದ್ದಾರೆ. ಬಹಳ ಸಂತೋಷ ಅಂತ ಹೇಳಿದೆ. ಬನ್ನಿ ನೀವು ಅಂತ ಹೇಳಿದೆ. ಅವರು ಉದ್ಘಾಟನೆಯನ್ನು ಮಾಡ್ತಿದ್ದಾರೆ ಮಂಗಳೂರು ದಸರಾವನ್ನು. ಮಾನ್ಯ ಶ್ರೀಮಾನ್ ಕುಮಾರಸ್ವಾಮಿಯವರು ಒಬ್ಬ ಸಾಧಾರಣ ವ್ಯಕ್ತಿ, ಒಬ್ಬ ಸಿಂಪಲ್ ಪರ್ಸನ್. ಯಾವಾಗ ಉದ್ಘಾಟನೆ ಅಂತ ನಿಮಗೆ ನಾವು ತಿಳಿಸ್ತೇವೆ ಅಂತ ಹೇಳಿದ್ದೇವೆ. ಅವರು ಹೇಳಿದ ಡೇಟಿಗೆ ನಾವು ಉದ್ಘಾಟನೆಯನ್ನು ಮಾಡ್ತೇವೆ. ಆಡಳಿತ ಮಂಡಳಿ ಗುರುಕಾರ್ಯರು ಎಚ್.ಎಸ್. ಸಾಯಿರಾಮ್, ಮಾಧವ ಸುವರ್ಣ, ಪದ್ಮರಾಜ್, ಡಾಕ್ಟರ್ ಬಿ.ಜಿ. ಸುವರ್ಣ, ರಾಧಾಕೃಷ್ಣ, ಡಿ.ಡಿ. ಕಟ್ಟೆಮಾರ್, ಡಾಕ್ಟರ್ ಅನಸೂಯ ಸಾಲಿಯನ್ ಸುದ್ದಿಕೂಟುಡಿತ್ತೇರು.